ಹಲೋ ಸ್ನೇಹಿತರೆ, ಇವತ್ತಿನ ಕತೆ ಆಮೆ ಮೊಲ ಓಟದ ಸ್ಪರ್ಧೆ. ಬನ್ನಿ ಎಂಬ ಹೆಸರಿನ ಆರೋಗ್ಯಶಾಲಿಯಾದ ಮೊಲ ಒಂದೆಡೆ ಇತ್ತು. ಅವನಿಗೆ ತನ್ನ ಆರೋಗ್ಯ ಹಾಗೂ ವೇಗವಾಗಿ ಓಡುವ ಸಾಮರ್ಥ್ಯದ ಬಗ್ಗೆ ಜಂಬವಿತ್ತು. ಒಂದು ದಿನ ಅವನು ಹೀಗೆ ತಿರುಗಾಡುತ್ತಿದ್ದಾಗ ಒಂದು ಹೊಲದಲ್ಲಿ ಹುಲುಸಾಗಿ ಬೆಳೆದ ಮೂಲಂಗಿಯನ್ನು ನೋಡಿದ. ಆ ಮೂಲಂಗಿ ನೋಡಿ ಅವನ ಬಾಯಲ್ಲಿ ನೀರೂರಿತು. ಅವನು ಅವುಗಳನ್ನು ತಿನ್ನತೊಡಗಿದ. ಆಗ ಆ ದಾರಿಯಾಗಿ ಒಂದು ಆಮೆಯು ಹೋಗುತ್ತಿತ್ತು. ಬನ್ನಿಗೆ ಅವನು ಕಾಣಿಸಿದ. ಅವನು ಬಲು ನಿಧಾನವಾಗಿ ಚಲಿಸುತ್ತಿರುವುದನ್ನು ನೋಡಿ ಬನ್ನಿಯು ನಗತೊಡಗಿದ. ಇದರಿಂದ ಆಮೆಯ ಮನಸ್ಸಿಗೆ ತುಂಬಾ ನೋವಾಯಿತು. ಅವನು ಹೇಳಿದ, ತಮ್ಮ, ನಿಧಾನವಾಗಿ ನಡೆಯುವುದು ತಪ್ಪೇನೂ ಅಲ್ಲ. ನಿಧಾನವಾದ ನಡಿಗೆಯವರು ಕೆಲಸದಲ್ಲಿಯೂ ಜೀವನದಲ್ಲಿಯೂ ನಿಧಾನಿಗಳು ಎಂದು ಅರ್ಥವಲ್ಲ, ತಿಳಿದುಕೋ ಎಂದು ಹೇಳಿದ. ಮೊಲವು ಆಮೆಯ ಮಾತಿಗೆ ಗಮನವನ್ನೇ ಕೊಡದೆ ವೇಗವಾಗಿ ನಡೆಯುವುದೇ ಭಾರೀ ದೊಡ್ಡ ಸಾಧನೆ ಎಂಬಂತೆ ಕೊಚ್ಚಿಕೊಳ್ಳತೊಡಗಿತು. ತಾಕತ್ತಿದ್ದರೆ ತನ್ನೊಡನೆ ಓಟದ ಸ್ಪರ್ಧೆಗೆ ಬರುವಂತೆಯೂ ಅವನು ಆಮೆಗೆ ಸವಾಲು ಹಾಕಿದ. ಆಗಲೇ ಮನಸ್ಸಿಗೆ ನೋವಾಗಿದ್ದ ಆಮೆ ಈ ಸವಾಲನ್ನು ಕೂಡಲೇ ಒಪ್ಪಿಕೊಂಡಿತು. ಮರುದಿನವೇ ಓಟದ ಸ್ಪರ್ಧೆ. ದೂರದ ಪರ್ವತದ ಬುಡವೇ ಸ್ಪರ್ಧೆಗೆ ಕೊನೆಗೊಳ್ಳುವ ತಾಣವೆಂದು ನಿರ್ಧರಿಸಿದರು. ಇಬ್ಬರೂ ಕೂಡ ಓಟದ ಸ್ಪರ್ಧೆಯನ್ನು ಆರಂಭಿಸಿದವು. ಬನ್ನಿಯು ಭಾರೀ ವೇಗದಿಂದ ಓಡಿದ. ಅವನು ಸ್ವಲ್ಪ ಕಾಲದಲ್ಲೇ 2-3 ಕಿಲೋಮೀಟರುಗಳನ್ನು ಓಡಿದ. ಅವನು ಅಲ್ಲಿ ನಿಂತು ಹಿಂದೆ ನೋಡಿದಾಗ ಆಮೆಯ ಸುಳಿವೇ ಇರಲಿಲ್ಲ. ಆಮೆ ಇಲ್ಲಿ ತಲುಪಲು ಬಹುಕಾಲ ಬೇಕಾದೀತೆಂದು ಭಾವಿಸಿದ ಬನ್ನಿಯು ಸ್ವಲ್ಪ ಹಸಿರು ತಿಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಓಟ ಮುಂದುವರಿಸಿದರಾಯಿತು ಎಂದು ತೀರ್ಮಾನಿಸಿದ. ಹೊಟ್ಟೆ ತುಂಬ ಸೊಪ್ಪು, ಹುಲ್ಲು ತಿಂದ ಬನ್ನಿಗೆ ತೂಕಡಿಕೆ ಶುರುವಾಯಿತು. ಆಮೆ ಇನ್ನೂ ಬರಲಿಲ್ಲವಾದ್ದರಿಂದ ಸ್ವಲ್ಪ ಹೊತ್ತು ನಿದ್ರಿಸೋಣ ಎಂದು ಅವನು ಅಲ್ಲೇ ಮಲಗಿ ನಿದ್ರಿಸಿದ. ನದಿಯ ಕಡೆಯಿಂದ ಬರುತ್ತಿದ್ದ ತಂಪಾದ ಗಾಳಿಗೆ ಅವನಿಗೆ ದೀರ್ಘವಾದ ನಿದ್ರೆ ಬಂತು. ಈ ಮಧ್ಯೆ ಆಮೆಯು ಚಲಿಸುತ್ತಲೇ ಇತ್ತು. ಅದು ಮೊಲ ನಿದ್ರಿಸಿದ್ದನ್ನು ನೋಡಿ ನಸುನಕ್ಕು ಅವನನ್ನು ದಾಟಿ ಮುಂದುವರೆಯಿತು. ಹೀಗೆ ಚಲಿಸುತ್ತಾ ಸ್ಪರ್ಧೆಯ ಕೊನೆಯ ತಾಣವನ್ನು ತಲುಪಿದರೂ ಮೊಲ ಬನ್ನಿಯ ಸುಳಿವೇ ಇರಲಿಲ್ಲ. ಇತ್ತ 2 ತಾಸು ನಿದ್ರಿಸಿದ ಬನ್ನಿ ಮತ್ತೆ ಎಚ್ಚೆತ್ತು ನೋಡಿದಾಗ ಆಮೆಯ ಸುಳಿವೇ ಇರಲಿಲ್ಲ. ಆಮೆ ಇನ್ನೂ ಬರಲೇ ಇಲ್ಲವೇ ಅಥವಾ ಮುಂದಕ್ಕೆ ಹೋಯಿತೆ ಎಂದು ಬನ್ನಿಗೆ ಗಾಬರಿಯಾಯಿತು. ತಾನು ಎಷ್ಟು ಹೊತ್ತು ನಿದ್ರಿಸಿದೆನೋ, ಆಮೆ ಗೆದ್ದೇ ಬಿಟ್ಟಿರಬಹುದೇ ಎಂಬ ಆಲೋಚನೆಯೂ ಹೊಳೆದು ಚಿಂತೆಯಾಯಿತು. ಅವನು ಕೂಡಲೇ ನಾಗಾಲೋಟದಿಂದ ಓಡಿದ. ಅಲ್ಲಿ ಆಮೆಯು ಆಗಲೇ ಓಟವನ್ನು ಮುಗಿಸಿ ಬನ್ನಿಗಾಗಿ ಕಾಯುತ್ತಿತ್ತು. ಮೊಲಕ್ಕೆ ಕೋಪವೂ ದುಃಖವೂ ಒಟ್ಟೊಟ್ಟಿಗೆ ಬಂತು. ಜೊತೆಗೆ ತನ್ನ ಜಂಬಕ್ಕೆ ನಾಚಿಕೆಯೂ ಆಯಿತು. ಕೆಲಸ ಮಾಡುವ ವೇಗದಲ್ಲಿ ಗಮನವಿಡುವುದಕ್ಕಿಂತಲೂ ಕೆಲಸವನ್ನು ಶಿಸ್ತಿನಿಂದಲೂ ಸುವ್ಯವಸ್ಥಿತವಾಗಿಯೂ ಎಡೆಬಿಡದೆಯೂ ಮಾಡುವುದೇ ಹೆಚ್ಚು ಸೂಕ್ತವಾದದ್ದು. ಗುರಿಯೂ ಅವಿರತ ಶ್ರಮವೂ ಹೆಚ್ಚು ಮಹತ್ವದ್ದು. ಆಮೆಯು ಓಟದಲ್ಲಿ ನಿಧಾನವೇ ಆದರೂ ಅದರ ಅವಿರತ ಶ್ರಮವು ಗುರಿ ಸಾಧನೆಯ ಶ್ರದ್ಧೆಯೂ ಬಲವಾಗಿದ್ದುದರಿಂದ ಅದು ಗೆದ್ದಿತು. ಈ ಗುಣಗಳು ಇಲ್ಲದೆ ಹೋದ ಮೊಲವು ಸ್ಪರ್ಧೆಯಲ್ಲಿ ಸೋತಿತು.